सुंदरी राधिका। वृंदावन रम्य स्थान दिव्याचिंतामणि धाम रतना मंदिर मनोहर। ओ रूप लावण्य राशि अमीया पाडिचे खासी हास्य परिहास संभाषणे। नरोत्तमा दासा कोय नित्य लीला सुखमय सदाई स्फुरक मोर माने। वृंदावन रम्य स्थान दिव्याचिंतामणि धाम रतना मंदिर मनोहर। हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। हरे कृष्ण माता जी। हरे कृष्णा। कृष्ण कृष्ण हरे राम 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 कृष्ण हरे कृष्ण 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 हरे 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 राम 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 हरे हरे। ओम नमो भगवते वासुदेवाय। 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 नारायणं नमस्कृत्य नारायणं नमस्कृत्य नरं चैव नरोत्तमम् नरं चैव नरोत्तमम् देवीं सरस्वतीं व्यासं देवीं सरस्वतीं व्यासं ततो जयामुदीरयेत्। ततो जयामुदीरयेत्। नष्टप्रायेषु अभद्रेषु नष्टप्रायेषु अभद्रेषु नित्यं भागवत सेवया नित्यं भागवत सेवया भगवते उत्तमा श्लोके भगवती उत्तमा श्लोके भक्तिर्भवति नैष्टिकी। भक्तिर्भवति नैष्टिकी। ಶ್ರೀಮದ್ ಭಾಗವತಂ ಸ್ಕಂದ 4 ಅಧ್ಯಾಯ 19 ಪೃಥು ಮಹಾರಾಜನ 100 ಯಾಗಗಳು. ಇದರಲ್ಲಿ ಶ್ಲೋಕ 8. ಹೂವು ಸರ್ವಾರಸನ್ನಾದ್ಯ ಕ್ಷೀರಾದಜ್ಞ ಗೋರಸಾನ್ ಉಹು ಸರ್ವರಸಾನಜ ಕ್ಷೀರದದಿ ಅನ್ನಗೋರಸಾನ್
तरवो भूरिवश्मानाः प्रासूयन्ता मधुच्यता तरवो भूरिवर्षाणः प्रासूयन्तमधुच्युताः ऊः सर्वसन्नद्या दद्यन्ना घोरसान् सर्वरसान्नद्यः तरवो भूरिवश्माना भूरिवर्षा मधुच्यताः तरवा भूरिवर्षाणः प्रसूयन्तमधुच्युतः ಹೇಳಿ ಎಲ್ಲ ಸರ್ವರಸಾನದ್ಯ ಕ್ಷೀರಾದದಿ ಅನ್ನಗೋರಸಾನ್ ಥರವೋ ಭೂರಿವರ್ಷ್ಮಾಣಃ ಪ್ರಾಸೂಯಂಥ ಮಧುಚ್ಯುತಃ. ಸರ್ವರಸನ್ನದ್ಯಃ ಕ್ಷೀರದಾತನ್ಯಗೋರಸಾನ್ ತರೋ ಭೂರಿವರ್ಷಾಣಃ ಪ್ರಸೂಯಂತ ಮಧುಚ್ಯುತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಊಹು ಸರ್ವರಸಾನ್ ನದ್ಯ ಕ್ಷೀರದಧಿ ಅನ್ನ ಗೋರಸಾನ್ ತರವಃ ಭೂರಿಸ್ವರ್ಷಾಣ ಪ್ರಸೂಯಂತ ಮಧುಚ್ಯುತಃ. ಹರೇ ಕೃಷ್ಣ ಮಾತಾಜಿ. ಊಹುಃ ಸರ್ವರಸಾನ್ನದ್ಯಃ ಕ್ಷೀರದದ್ಯನ್ನ ಗೋರಸಾನ್ तरवो भूरिवर्ष्माणः प्रासूयन्त मधुच्युतः. हरे कृष्ण. ऊहु सर्वरसान् नद्यः क्षीरदद्य अन्नघोरसान् सर्वो भूरिवर्ष्मणः प्रासूयन्त मधुच्युतः. हरे कृष्ण माताजी. हरे कृष्ण माताजी. ऊहु सर्वरसन्नद्यः क्षीरदद्यन्नघोरसान् तरवो भूरिवर्षाणः प्रसूयन्त मधुच्युतः. हरे कृष्ण माताजी. हरे कृष्ण माताजी. ऊः सर्वरसानद्या क्षीरदद्यन्न गोरसान् तरवो भूरिवर्ष्माणा प्रासूयन्ता मधुच्युतः. हरे कृष्ण माताजी. हरे कृष्ण माताजी. ऊहुः सर्वरसान्नद्यः क्षीरदध्यन्न गोरसान् तरवो भूरिवर्ष्माणः प्रासूयन्त मधुच्युतः. हरे कृष्ण माताजी. हरे कृष्ण माताजी. ಶ್ಲೋಕ 8. ಊಹುಃ ಸರ್ವರಸನ್ನದ್ಯಾ ಕ್ಷೀರದದ್ಯನ್ನ ಗೋರಸಾನ್ तरवो भूरिवर्ष्माणः प्रासूयन्त मधुच्युतः. हरे कृष्ण माताजी. ಧನ್ಯವಾದಗಳು. हरे कृष्ण माताजी. ऊहु सर्वरसान्नद्या क्षीरदध्यन्न गोरसान् तरवो भूरिवर्ष्माणः प्रासूयन्त मधुच्युतः. हरे कृष्ण माताजी. हरे कृष्ण माताजी. ಶ್ಲೋಕ 8. ऊहु सर्वरसान्नद्या क्षीरदद्यन्न गोरसान् तरवो भूरिवर्ष्माणः प्रसूयन्त मधुच्युतः. ನೆಟ್ವರ್ಕ್ ಸರಿ ಇಲ್ಲ ಮಾತಾಜಿ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಊಹು ಸರ್ವರಸಾನದ್ಯಾ ಕ್ಷೀರದದ್ಯನ್ನ ಗೋರಸಾನ್ तरवो भूरिवर्ष्माणा प्रासूयन्त मधुच्युतः. हरे कृष्ण. ಹರೇ ಕೃಷ್ಣ. ಊಹು ತಲೆದವು. ಊಹುಹು ತಳೆದವು. ಸರ್ವರಸಾನ್ ಎಲ್ಲಾ ಬಗೆಯ ರುಚಿಗಳನ್ನು. ಸರ್ವರಸಾನ್ ಎಲ್ಲಾ ಬಗೆಯ ರುಚಿಗಳನ್ನು. ನದ್ಯಾಹ ನದಿಗಳು. ನದಿಗಳು. ಕ್ಷೀರ ಹಾಲನ್ನು.
ದಧಿ ಮೊಸರನ್ನು, ದಧಿ ಮೊಸರನ್ನು, ಅನ್ನ ವಿವಿಧ ಬಗೆಯ ಆಹಾರಗಳನ್ನು, ಅನ್ನ ವಿವಿಧ ಬಗೆಯ ಆಹಾರಗಳನ್ನು, ಗೋ ರಸನ್ ಇತರ ಹಾಲಿನ ಉತ್ಪನ್ನಗಳನ್ನು, ಗೋರಸಾನ್ ಇತರ ಹಾಲಿನ ಉತ್ಪನ್ನಗಳನ್ನು, ತರವ ಮರಗಳು, ತರವಹ ಮರಗಳು, ಬೂರಿ ದೊಡ್ಡ ವರ್ಷಮಾನ ದೊಡ್ಡ ಬೂರಿ ದೊಡ್ಡ ಭೂರಿ ದೊಡ್ಡ ವರ್ಷಮಾನಃ ಕಾಂಡಗಳನ್ನು ಹೊಂದಿ, ವರ್ಷಮಾಣಃ ಕಾಂಡಗಳನ್ನು ಹೊಂದಿ, ಪ್ರಾಸುಯಂತ ಹಣ್ಣುಗಳನ್ನು ತಳೆದವು, ಪ್ರಾಸುಯಂತ ಹಣ್ಣುಗಳನ್ನು ತಳೆದವು, ಮಧುಚ್ಯುತ ಸಿಹಿ ಜೇನನ್ನು ತೊಟ್ಟಿಕ್ಕುವಂತಹ, ಮಧುಚ್ಯುತಃ ಸಿಹಿ ಜೇನನ್ನು ತೊಟ್ಟಿಕ್ಕುವಂತಹ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದಕಿ ಅವರಿಗೆ ದೇವ. ಹರಿಯುವ ನದಿಗಳು ಎಲ್ಲಾ ಬಗೆಯ ರಸಗಳನ್ನು ಸಿಹಿ ಖಾರ ಹುಳಿ ಇತ್ಯಾದಿ ಒದಗಿಸಿದವು. ದೊಡ್ಡ ಮರಗಳು ಹಣ್ಣುಗಳನ್ನು ಜೇನನ್ನು ಸಮೃದ್ಧವಾಗಿ ಪೂರೈಸಿದವು. ಹಸುಗಳು ತೃಪ್ತಿಯಾಗುವಂತೆ ಹಸಿರು ಹುಲ್ಲನ್ನು ಮೇಯ್ದು ಹಾಲು ಮೊಸರು ತುಪ್ಪ ಮೊದಲಾದ ಅವಶ್ಯಕ ಸಾಮಗ್ರಿಗಳನ್ನು ಸಮೃದ್ಧವಾಗಿ ನೀಡಿದವು. ಹರಿಯುವ ನದಿಗಳು ಎಲ್ಲಾ ಬಗೆಯ ರಸಗಳನ್ನು ಸಿಹಿ ಖಾರ ಹುಳಿ ಇತ್ಯಾದಿ ಒದಗಿಸಿದವು. ದೊಡ್ಡ ಮರಗಳು ಹಣ್ಣುಗಳನ್ನು ಜೇನನ್ನು ಸಮೃದ್ಧವಾಗಿ ಪೂರೈಸಿದವು. ಹಸುಗಳು ತೃಪ್ತಿಯಾಗುವಂತೆ ಹಸಿರು ಹುಲ್ಲನ್ನು ಮೇಯ್ದು ಹಾಲು ಮೊಸರು ತುಪ್ಪ ಮೊದಲಾದ ಅವಶ್ಯಕ ಸಾಮಗ್ರಿಗಳನ್ನು ಸಮೃದ್ಧವಾಗಿ ನೀಡಿದವು. ಲಲಿತಾ ಆರ್ ಪೂಜಾರಿ ಮಾತಾಜಿ ಓದಿ. ಲಲಿತಾ ಆರ್ ಪೂಜಾರಿ ಮಾತಾಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ, ಗೀತಾ ಮೋಹನ್ ಮಾತಾಜಿ, ಗೀತಾ ಗಮ್ಯಾ ಮಾತಾಜಿ. ಓಕೆ, ನಾವು ಹಾಗಾದ್ರೆ ಸ್ಟಾರ್ಟಿಂಗ್ ಓದಿ. ಹರೇ ಕೃಷ್ಣ. ಗೀತಾ ಗಮ್ಯ ಮಾತಾಜಿ ಓದಿ. ಭಾವಾರ್ಥ ಮಾತಾಜಿ. ಹೌದು. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗ್ಲಿ. ನದಿಗಳು ಕಲುಷಿತಗೊಳಿಸದೆ ತಮ್ಮ ಪಾತ್ರದಲ್ಲಿ ಹರಿಯ ಬಿಟ್ಟರೆ ಅಥವಾ ಕೆಲವು ವೇಳೆ ಜಮೀನಿಗೆ ಪ್ರವಾಹವನ್ನು ಹರಿಯಬಿಟ್ಟರೆ ಆಗ ಜಮೀನು ತುಂಬಾ ಫಲವತ್ತಾಗಿ ಎಲ್ಲಾ ಬಗೆಯ ತರಕಾರಿಗಳು ಮರಗಳು ಸಸ್ಯಗಳು ಬೆಳೆಯುತ್ತವೆ. ರಸ ಎಂದರೆ ರುಚಿ. ವಾಸ್ತವವಾಗಿ ಎಲ್ಲಾ ರಸಗಳು ಭೂಮಿಯೊಳಗೆ ರುಚಿಗಳೇ. ಬೀಜಗಳನ್ನು ಭೂಮಿಯ ಮೇಲೆ ಬಿತ್ತಿದೊಡನೆ ವಿವಿಧ ಗಿಡ ಮರಗಳು ಮೊಳೆತು ನಮ್ಮ ವಿಭಿನ್ನ ರುಚಿಗಳನ್ನು ತಣಿಸುವುದಕ್ಕಾಗಿ ಬೆಳೆಯುತ್ತವೆ. ಉದಾಹರಣೆಗೆ ನಮ್ಮ ಸಿಹಿ ರುಚಿಯನ್ನು ಪೂರೈಸುವ ಸಲುವಾಗಿ ಕಬ್ಬು ಬೆಳೆದು ತನ್ನ ರಸವನ್ನು ಕೊಡುತ್ತದೆ. ಹುಳಿ ಸಿಹಿ ಮಿಶ್ರ ರುಚಿಯನ್ನು ತೃಪ್ತಿಪಡಿಸಲೆಂದು ಕಿತ್ತಳೆ ಮರವು ಹಣ್ಣುಗಳನ್ನು ಒದಗಿಸುತ್ತದೆ. ಹಾಗೆಯೇ ಅನಾನಸ್ ಇತ್ಯಾದಿ ಹಣ್ಣುಗಳು ಕೂಡ. ಅದೇ ಸಮಯದಲ್ಲಿ ನಮ್ಮ ಖಾರದ ರುಚಿಯನ್ನು ಪೂರೈಸಲು ಮೆಣಸಿನಕಾಯಿ ಬೆಳೆಯುತ್ತದೆ. ಭೂಮಿಯ ಮಣ್ಣು ಒಂದೇ ಆದರೂ ಬೇರೆ ಬೇರೆ ಬಗೆಯ ಬೀಜಗಳಿಂದಾಗಿ ಬೇರೆ ಬೇರೆ ರುಚಿಗಳು ಹುಟ್ಟುತ್ತವೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ 7.10 ಹೇಳಿದಂತೆ ಬೀಜಂ ಮಾಂ ಸರ್ವಭೂತಾನಾಂ, ಸಕಲ ಅಸ್ತಿತ್ವಗಳ ಮೂಲ ಬೀಜ ನಾನು. ಆದ್ದರಿಂದ ಎಲ್ಲಾ ವ್ಯವಸ್ಥೆಯು ಸಿದ್ಧವಾಗಿಯೇ ಇದೆ. ಈಶೋಪನಿಷತ್ತು ಹೇಳುವಂತೆ ಪೂರ್ಣಮಿದಂ, ದೇವೋತ್ತಮ ಪರಮ ಪುರುಷನು ಸಕಲ ಜೀವನ ಅಗತ್ಯಗಳನ್ನು ಉತ್ಪಾದಿಸಲು ಎಲ್ಲಾ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ಮಾಡಿಟ್ಟಿದ್ದಾನೆ. ಆದ್ದರಿಂದ ಯಜ್ಞಪುರುಷನಾದ ಭಗವಾನ್ ವಿಷ್ಣುವನ್ನು ತೃಪ್ತಿಪಡಿಸುವುದು ಹೇಗೆ ಎಂಬುದನ್ನು ಜನರು ಕಲಿತುಕೊಳ್ಳಬೇಕು.
ನಿಜವಾಗಿ ನೋಡಿದರೆ ಜೀವಿಯ ಮೊದಲ ಕರ್ತವ್ಯವೇ ಭಗವಂತನನ್ನು ಸಂತೋಷಪಡಿಸುವುದು, ಏಕೆಂದರೆ ಜೀವಿಯು ಭಗವಂತನ ವಿಭಿನ್ನಾಂಶವೇ ಆಗಿದ್ದಾನೆ. ಆದ್ದರಿಂದ ಜೀವಿಯು ತನ್ನ ಸ್ವರೂಪಕ್ಕೆ ಅನುಗುಣವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಅನುಕೂಲವಾಗುವಂತೆ ಇಡೀ ವ್ಯವಸ್ಥೆಯು ರೂಪುಗೊಂಡಿದೆ. ಹಾಗೆ ಮಾಡದಿದ್ದರೆ ಜೀವಕೋಟಿ ಎಲ್ಲ ನರಳಬೇಕಾಗುತ್ತದೆ. ಇದು ನಿಸರ್ಗ ನಿಯಮ. ತವರು ಭೂರಿ ವರ್ಷಮಣಃ ಎಂಬ ಪದಗಳು ಸೋಂಪಾಗಿ ಬೆಳೆದ ಭಾರಿ ವೃಕ್ಷಗಳನ್ನು ಸೂಚಿಸುತ್ತವೆ. ಈ ಮರಗಳ ಉದ್ದೇಶ ಬಗೆ ಬಗೆಯ ಹಣ್ಣುಗಳನ್ನು, ಜೇನನ್ನು ಉತ್ಪಾದಿಸುವುದು. ಅಂದರೆ ಅರಣ್ಯಕ್ಕೂ ಜೇನು ಹಣ್ಣು, ಹೂವು ಮೊದಲಾದವುಗಳನ್ನು ಪೂರೈಸುವ ಉದ್ದೇಶವಿದೆ ಎಂದಾಯಿತು. ದುರಾದೃಷ್ಟದಿಂದ ಕಲಿಯುಗದಲ್ಲಿ ಯಜ್ಞಗಳು ನಡೆಯುತ್ತಿಲ್ಲವಾದ್ದರಿಂದ ಅರಣ್ಯಗಳಲ್ಲಿ ಬೃಹದಾಕಾರದ ಮರಗಳೇನೋ ಇವೆ, ಆದರೆ ಅವು ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣುಗಳನ್ನಾಗಲಿ ಜೇನನ್ನಾಗಲಿ ಕೊಡುತ್ತಿಲ್ಲ. ಹೀಗೆ ಪ್ರತಿಯೊಂದು ಯಜ್ಞಾಚರಣೆಯನ್ನು ಅವಲಂಬಿಸಿದೆ. ಈ ಯುಗದಲ್ಲಿ ಯಜ್ಞವನ್ನು ಆಚರಿಸುವ ಅತ್ಯುತ್ತಮ ವಿಧಾನವೆಂದರೆ ಜಗತ್ತಿನಾದ್ಯಂತ ಸಂಕೀರ್ತನ ಆಂದೋಲನವನ್ನು ಪ್ರಸಾರ ಮಾಡುವುದೇ ಆಗಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ನಾವು ಏನು ಎನಿಸ್ಕೊಳ್ಬಹುದು ಅಂತೇಳಿ, ಅಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನೇ ಬರೆದಿದ್ದಾನೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಸರ್ವ ಕಾರಣ ಅಂದ್ರೆ ಎಲ್ಲದಕ್ಕೂ ಮೂಲ ಕಾರಣ ಭಗವಂತ. ಸಚ್ಚಿತ್ ಆನಂದ ಅವನೇ, ಅನಾದಿರಾದಿರ್ ಗೋವಿಂದ. ಆ ರೀತಿಯಾಗಿ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಭಗವಂತ ಎಲ್ಲ ಹರಿಯುವ ನದಿಗಳು, ಅದರಲ್ಲಿ ಎಲ್ಲ ಬಗೆಯ ರಸಗಳನ್ನು ಹಾಕಿದ್ದಾನೆ. ಸಿಹಿ, ಖಾರ, ಹುಳಿ ಇತ್ಯಾದಿ ಎಲ್ಲವನ್ನು ಕೊಟ್ಟಿದ್ದಾನೆ. ದೊಡ್ಡ ದೊಡ್ಡ ಮರಗಳು, ಅವುಗಳು ಹಣ್ಣುಗಳನ್ನು ಕೊಡ್ತದೆ. ಆ ಸಿಹಿಯಾಗಿ ಇರ್ತದೆ ಕೆಲವು ಹಣ್ಣುಗಳು. ಹೀಗೆ ಹಸುಗಳಿಗೆ ಕೂಡ ತೃಪ್ತಿಯಾಗುವಂತೆ ಅದಕ್ಕೆ ಹಸಿರು ಹುಲ್ಲುಗಳ ಎಲ್ಲವನ್ನು ಕೊಟ್ಟದ್ದು ಯಾರು? ಭಗವಂತನೇ. ಅವುಗಳು ಕೂಡ ಸರಿಯಾಗಿ ಮೇದು ಹಾಲು, ಮೊಸರು, ನಮ್ಗೆ ಹಾಲಿನಿಂದ ಮೊಸರು, ತುಪ್ಪ, ಇದೆಲ್ಲ ಅವಶ್ಯಕ ಸಾಮಗ್ರಿಗಳು ನಮ್ಗೆ ಸಮೃದ್ಧವಾಗಿ ಅಲ್ಲಿ ದೊರಕ್ತದೆ. ಈಗ ಇಲ್ಲಿ ನದಿಗಳು ಕಲುಷಿತಗೊಳ್ಳದಿದ್ರೆ ಅದರಷ್ಟಕ್ಕೆ ಹರಿಯ ಬಿಟ್ರೆ ಕೆಲವು ಜಮೀನಿಗೆ ಅದು ಪ್ರವಾಹವನ್ನು ಕೂಡ ಹರಿಸ್ತದೆ. ಹರಿಯ ಬಿಟ್ರೆ ಆಗ ಜಮೀನು ಏನಾಗ್ತದೆ? ತುಂಬಾ ಫಲವತ್ತಾಗಿ ಆಗ್ತದೆ. ಅಲ್ಲಿ ಎಲ್ಲಾ ತರಕಾರಿಗಳು, ಮರಗಳು, ಸಸ್ಯಗಳು ಎಲ್ಲವೂ ಕೂಡ ಬೆಳೀತದೆ. ಇಲ್ಲಿ ರಸ ಅಂತ ಹೇಳಿದ್ರೆ ಎಲ್ಲ ರುಚಿ, ಸರ್ವ ರಸ ಅನಧ್ಯ ಅಂದ್ರೆ ರುಚಿಗಳು. ಈ ವಾಸ್ತವವಾಗಿ ಎಲ್ಲ ರಸಗಳು ಎಲ್ಲಿಂದ ಬಂತು? ಭೂಮಿಯೊಳಗಿರುವಂತಹ ರುಚಿಗಳು. ಆಮೇಲೆ ಚಂದ್ರನಿಂದ ಕೂಡ ನಮ್ಗೆ ರಸಗಳು ಸಿಗ್ತದೆ. ತರಕಾರಿಗಳಿಗೆಲ್ಲ ಚಂದ್ರ ಬೇಕು. ಬೀಜಗಳನ್ನು ಈಗ ಭೂಮಿಯ ಮೇಲೆ ಬಿತ್ತಿದೊಡನೆ ವಿವಿಧ ಗಿಡ ಮರಗಳು ಎಲ್ಲವೂ ಕೂಡ ಬೆಳೀತದೆ. ಬೀಜ ನಾವು ಬಿತ್ತಬೇಕಾದ್ರೆ ಅಲ್ಲಿ ಭೂಮಿಯೊಳಗೆ ಬಿತ್ತರೆ ಎಲ್ಲಾ ರೀತಿಯ ಮರಗಳು ಬೆಳೀತದೆ. ಆದ್ರೆ ಆ ಬೀಜಗಳನ್ನು ಕೊಟ್ಟವನು ಯಾರಿರ್ಬೋದು ಅಂತ ಹೇಳಿ? ನಮಗೀಗ ಒಂದು ಮರದ ಬೀಜ ನಾವು ನೆಟ್ಟೆವು, ಭಗವಂತ ಅವನೇ ಪೂರ್ಣ ಪರಿಪೂರ್ಣವಾದ ಬೀಜವ. ಅಂದ್ರೆ ಇಲ್ಲಿ ನಾವು ಭೂಮಿಯನ್ನು ತಾಯಿಗೆ ಹೋಲಿಸಿದ್ರೆ ಭಗವಂತ ಪುರುಷ ತಂದೆಗೆ ಹೋಲಿಸ್ಬೋದು. ಬೀಜವನ್ನು ಕೊಟ್ಟವನ್ನೇ ಅಹಂ ಬೀಜಂ ಪ್ರಧಾನ ಅಂತ ಹೇಳಿದಾರಲ್ಲ. ಹೌದು, ಅಲ್ಲಿ ಹೇಳಿದ್ದಾರೆ ಅಹಂ ಸರ್ವಸ್ಯ ಪ್ರಭವೋ ಮತ ಸರ್ವಂ ಅಂತ ಹೇಳಿ ಅದು ಬಂದಿದೆ ಆ ಶ್ಲೋಕದಲ್ಲಿ. ಅಂದ್ರೆ ಎಲ್ಲವೂ ಭಗವಂತನಿಂದಲೇ ಆಗುತ್ತೆ. ಅದು ಭಗವದ್ಗೀತೆ ಎಷ್ಟನೇ ಶ್ಲೋಕ ನಂಗೆ ನೆನಪಿಲ್ಲ. 7:10 ಅಂತ ಹೇಳಿ ಅಲ್ಲ, 7ನೇ ಅಧ್ಯಾಯದ ಅಂತ. 10ನೇ ಶ್ಲೋಕ. 10ನೇ ಶ್ಲೋಕ. ಅಂದ್ರೆ ಇಲ್ಲಿ ಭಗವಂತನಿಂದಲೇ ಎಲ್ಲವೂ ಬರುವಂಥದ್ದು. ಈಗ ಭೂಮಿ ದೇವಿ ಆ ರುಚಿಯನ್ನು ಕೊಟ್ಟಿದ್ದಾನೆ. ಎಲ್ಲಾ ರಸಗಳು ಭೂಮಿಯ ಒಳಗಿನ ಇರುವಂತಹ ರುಚಿಗಳೇ. ಈ ಬೀಜಗಳನ್ನು ಭೂಮಿಯ ಮೇಲೆ ಬಿತ್ತಿದೊಡನೆ ನಮ್ಗೆ ಬೇಕಾದ ಗಿಡ ಮರಗಳು, ಯಾವ ಯಾವ ಬೀಜ ಬಿಡ್ತೇವೆ ಆ ಮರಗಳು ಆಗ್ತವೆ. ಅದಕ್ಕೆ ವಿಭಿನ್ನ ರುಚಿಗಳು. ಈಗ ಕಬ್ಬು ನೆಟ್ರೆ ಅದು ಸಿಹಿಯಾಗಿರ್ತದೆ. ಕಿತ್ತಳೆ ಮರದಲ್ಲಿ ಅದು ಆ ಹಣ್ಣು ಸಿಹಿ ಮತ್ತೆ ಹುಳಿ ಮಿಶ್ರಿತವಾಗಿರ್ತದೆ. ಹಾಗೆ ಸ್ಟಾರ್ ಫ್ರೂಟ್ ಕೂಡ ಹಾಗೆ, ಅದು ಕೂಡ ಹಾಗೆ ಸಿಹಿ ಮತ್ತೆ ಇದು ಮಿಶ್ರವಾಗಿರ್ತದೆ. ಇನ್ನು ಮಾವಿನ ಹಣ್ಣು ಯಾವ ಸೀಸನ್ ಅಲ್ಲಿ ಆಗುವಂತಹ ಫುಡ್ಗಳು, ಇದು ಬೆಳೆಗಳು, ಗಿಡದಲ್ಲಿ ಆಗುವಂತಹ ಆ ಫಲಗಳು, ಅವುಗಳು ಕೂಡ ಹಾಗೆ ಸಿಹಿಯಾಗಿರ್ತದೆ. ಕೆಲವೊಂದು ಮರದಲ್ಲಿ ಹುಳಿ ಆಗಿರ್ತದೆ. ಕೆಲವು ಮಾವಿನಕಾಯಿ ತುಂಬಾ ಸಿಹಿ, ಸ್ವೀಟ್, ಅದು ರಸಪುರಿಯ ಏನೋ ಒಂದು ಹೇಳ್ತಾರೆ, ಮಲ್ಲಿಕ, ಮತ್ತೆ ಏನೇನೋ ಹೆಸರುಗಳು ಇವೆ ಮಾವಿನ ಹಣ್ಣಿನಲ್ಲಿ ಕೂಡ. ಹಾಗೆ
ಆ ರಸ, ಆ ಸಿಹಿ ಹೇಗೆ ಬಂತು, ಎಲ್ಲಿಂದ ಬಂತು ಅಂತೇಳಿ ಈಗ ನಮಗೆ ಗೊತ್ತಾಯ್ತು. ಭೂಮಿಯಿಂದ ನಮಗೆ ಸಿಗ್ತದೆ. ಅನನಾಸು ಕೂಡ ಹಾಗೆ. ಆ ಅನನಾಸು ಕೂಡ ಸಿಹಿ ಹುಳಿ ಎಲ್ಲ ಇರ್ತದೆ. ಹಾಗೆಯೇ ಇನ್ನು ಖಾರ ವಸ್ತುಗಳನ್ನು ಕೂಡ ಭೂಮಿ ನಮ್ಗೆ ಒದಗಿಸ್ತಾಳೆ. ಬೀಜ ಬಿತ್ತಿದ್ರೆ ಮೆಣಸು, ಚಪ್ಪೆ ವಸ್ತು ಕೂಡ ಸಿಗ್ತದೆ ಅಲ್ಲವಾ? ಖಾರ, ಹುಳಿ, ಸಿಹಿ ಎಲ್ಲ ತರದ ರುಚಿಗಳನ್ನು ನಮಗೆ ಕೊಡುವವರು ಭೂಮಿ ತಾಯಿ. ಬೇರೆ ಬೇರೆ ತರದ ರುಚಿಗಳು ಸಿಗ್ತದೆ ಇಲ್ಲಿ. ಎಲ್ಲದಕ್ಕೂ ಕೂಡ ಮೂಲ ಬೀಜ, ಎಲ್ಲ ಅಸ್ತಿತ್ವಗಳು ಭಗವಂತನದೇ. ಬೀಜ ಮಾಂ ಸರ್ವಭೂತಾನಾಂ. ಅದ್ರ ಎಲ್ಲ ವ್ಯವಸ್ಥೆ ಕೂಡ ಮೊದಲೇ ಸಿದ್ಧವಾಗಿ ಇರ್ತದೆ ಅಂತೇಳಿ ಈಶೋಪನಿಷತ್ತಿನಲ್ಲಿ ಪ್ರಾರ್ಥನೆಯಲ್ಲಿ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದ್ಯಚ್ಯತೆ ಪೂರ್ಣಸ್ಯ ಪೂರ್ಣಮದಯ ಪೂರ್ಣಮೇವಾಶಿಷ್ಯತೆ. ಅಂದ್ರೆ ಅಲ್ಲಿ ದೇವೋತ್ತಮ ಪರಮಪುರುಷನೇ ಪರಿಪೂರ್ಣ, ಅವನೇ ಸಂಪೂರ್ಣ. ಅವನು ಸಂಪೂರ್ಣವಾಗಿ ಪರಿಪೂರ್ಣ ಆದ್ರಿಂದ ಅವನಿಂದ ಹೊರಹೊಮ್ಮುವಂತಹ ಈ ದೃಗೋಚರ ಜಗತ್ತು, ಪ್ರಕೃತಿ ಇದೆಲ್ಲ ಮೊದಲಾದ ಎಲ್ಲಾ ಸೃಷ್ಟಿಗಳು ಕೂಡ ಸಂಪೂರ್ಣವಾಗಿ ಇರ್ತದೆ ಭಗವಂತನಿಂದ. ಇದು ಹೊರಗೆ ಬಂದದ್ರಿಂದ ಅವನು ಸಂಪೂರ್ಣ ಆದುದರಿಂದ ಏನೇ ಉತ್ಪತ್ತಿ ಆದ್ರೂ ಕೂಡ ಅದು ಭಗವಂತನ ಸ್ವಯಂ ಪರಿಪೂರ್ಣವಾಗಿಯೇ ಇರ್ತದೆ. ಭಗವಂತ ಸಂಪೂರ್ಣನಾದ್ರಿಂದ ಅವನಿಂದ ಅನೇಕ ಸಂಪೂರ್ಣವಾದ ವಸ್ತುಗಳು ಹುಟ್ಟಿದ್ರು ಕೂಡ ಅವನು ಮಾತ್ರ ಅಲ್ಲಿ ಸಂಪೂರ್ಣ ಶೇಷ ಭಾಗವಾಗಿ ಉಳಿತಾನೆ ಅಂತೇಳಿ ಈಶೋಪನಿಷತ್ತಿನ ಆ ಪ್ರಾರ್ಥನೆಯಲ್ಲಿ ಕೂಡ ಹೇಳ್ತದೆ. ಭಗವಂತ ಅವನು ಸಚ್ಚಿದಾನಂದ ವಿಗ್ರಹ. ಹಾಗೆ ಇಲ್ಲಿ ಪೂರ್ಣಂ ಇದಂ ಅಂದ್ರೆ ದೇವೋತ್ತಮ ಪರಮಪುರುಷನು ನಮ್ಗೆ ಎಲ್ಲ ಜೀವನಕ್ಕೆ ಏನು ಅಗತ್ಯತೆಗಳು ಬೇಕು ಅದನ್ನೆಲ್ಲವನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ. ಅದಕ್ಕಾಗಿ ಏನೆಲ್ಲ ನಾವು ವ್ಯವಸ್ಥೆಗಳನ್ನು ಮಾಡಬೇಕು ಅದನ್ನೆಲ್ಲ ಸಮರ್ಪಕವಾಗಿ ಮಾಡಿದ್ದಾನೆ. ಯಜ್ಞ ಪುರುಷ ಯಾರು? ಭಗವಂತ ವಿಷ್ಣು. ಆ ವಿಷ್ಣುವನ್ನು ತೃಪ್ತಿಪಡಿಸ್ಬೇಕು. ಆಗ ಅದು ಹೇಗೆ ಎಂಬುದನ್ನು ನಾವೆಲ್ಲ ಜನರು ಕಲಿತುಕೊಳ್ಬೇಕು. ಅದೇ ಈಗ ಕಲಿಯುಗದ ಯಜ್ಞ ಏನದು? ಕಲಿಯುಗದ ಯಜ್ಞ ಯಾವುದು? ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನ ಯಜ್ಞ. ಎಲ್ಲರೂ ಒಟ್ಟಿಗೆ ಕೂಡಿ ಹೇಳುವಾಗ ಅದು ಸಂಕೀರ್ತನೆ. ಅದನ್ನು ಮಾಡ್ಬೇಕು. ಈಗ ನಾವು ಇಲ್ಲಿ ಒಂದು ಉದಾಹರಣೆ ನೋಡ್ಬೋದು. ಇಲ್ಲಿ ಮಳೆ ಬರದಿದ್ರೆ ಏನ್ ಮಾಡ್ತೇವೆ? ಕಪ್ಪೆಗೆ ಮದ್ವೆ ಅಂತೆ, ಆಡಿಗೆ ಮದ್ವೆ, ಏನೇನೋ ಎಲ್ಲ ಮಾಡ್ತಾರೆ. ಮಂಗನಿಗೆ ಮದ್ವೆ ಅಲ್ಲವಾ? ಅದೇ ಇದನ್ನು ಈ ಹೈದರಾಬಾದಲ್ಲಿ ಪ್ರಭುಪಾದರು ಯಾವುದನ್ನು ತೋರಿಸಿದ್ದಾರೆ ಮಳೆ ಬರ್ಲಿಕ್ಕೋಸ್ಕರ? ಈ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯನ್ನು ಎಲ್ಲರ ಹತ್ರ ಮಾಡಿಸಿ ಮಳೆಯನ್ನು ತರಿಸಿದ್ದಾರೆ. ಇದು ನಿಜವಾಗಿ ಆದತೆ. ಹಾಗೆ ನಾವು ಕೂಡ ಎಲ್ಲರೂ ಕೂಡಿಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದ್ರೆ ಖಂಡಿತ ಭಗವಂತ ಬಂದೇ ಬರ್ತಾನೆ, ಮಳೆಯನ್ನು ಕೊಡ್ತಾನೆ, ಬೆಳೆಯನ್ನು ಕೊಡ್ತಾನೆ. ಅಂತೂ ನಾವು ಆ ಭಗವಂತ ವಿಷ್ಣುವನ್ನು ತೃಪ್ತಿಪಡಿಸ್ಬೇಕು. ಅದನ್ನು ನಾವು ಹೇಗೆ ಎಂಬುದನ್ನು ನಾವೆಲ್ಲರೂ ಜನರು ಕಲಿತುಕೊಳ್ಬೇಕು. ನಿಜವಾಗಿ ನೋಡಿದ್ರೆ ಜೀವಿಯ ಮೊದಲ ಕರ್ತವ್ಯ ಏನು ಅಂದ್ರೆ ಭಗವಂತನನ್ನು ಸಂತೋಷ ಪಡಿಸುವುದು. ಅದನ್ನೇ ನಾವು ಮರ್ತು ಬಿಟ್ಟಿದ್ದೇವೆ. ಏಕೆಂದ್ರೆ ನಾವು ಬಂದದ್ದು ಎಲ್ಲಿಂದ? ಭಗವಂತನ ವಿಭಿನ್ನಾಂಶಗಳೇ ನಾವು. ಆದ್ರಿಂದ ಜೀವಿಯು ತನ್ನ ಸ್ವರೂಪಕ್ಕೆ ಅನುಗುಣವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಅನುಕೂಲವಾಗುವಂತೆ ಇಡೀ ವ್ಯವಸ್ಥೆ ಎಲ್ಲ ರೂಪುಗೊಂಡಿದೆ. ಭಗವಂತ ಜೀವಿ ತನ್ನ ಸ್ವರೂಪಕ್ಕೆ ಅನುಗುಣವಾಗಿ ತನ್ನ ಕರ್ತವ್ಯವನ್ನು ಮಾಡಬೇಕು, ನಿರ್ವಹಿಸಬೇಕು. ಅದಕ್ಕೆ ಅನುಕೂಲವಾಗುವಂತೆ ಈ ಎಲ್ಲಾ ವ್ಯವಸ್ಥೆ ಕೂಡ ರೂಪುಗೊಂಡಿದೆ. ಹಾಗೆ ಒಂದು ವೇಳೆ ನಾವು ಏನೂ ಮಾಡದಿದ್ರೆ ಇಷ್ಟು ಜೀವಕೋಟಿಯಲ್ಲೇ ಇದ್ರಲ್ಲೇ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ಇಲ್ಲೇ ನರಳಬೇಕು. ಇದು ನಿಯಮ, ಭಗವಂತ ಕೊಟ್ಟದ್ದು ಒಂದು ನಿಯಮ. ನೀನು ಆಧ್ಯಾತ್ಮಿಕ ಲೋಕಕ್ಕೆ ಬರ್ತೀಯಾ? ಕರೀತಾರೆ ತಂದೆ ಮಕ್ಕಳನ್ನು ಯಾವಾಗ್ಲೂ ಕರೀತಾರೆ. ಭಗವಂತ ನಮ್ಮ ತಂದೆ ನಮ್ಮನ್ನು ಕರೀತಾರೆ, ಬನ್ನಿ ನನ್ನ ಮನೆಗೆ ಬನ್ನಿ, ಹಿಂದೆ ಬನ್ನಿ ಅಂತ ಹೇಳಿ. ನಾವು ಏನ್ ಮಾಡ್ತೇವೆ? ಕೇಳದ ಮಕ್ಕಳಾಗಿ ಇಲ್ಲಿ ಯಾವುದೇ ಮಹಾಮಂತ್ರವಾಗ್ಲಿ ಏನೇ ಆಗ್ಲಿ ಅದನ್ನು ಜಪಿಸುವುದೇ ಇಲ್ಲ ಅಲ್ಲವಾ? ಯಜ್ಞ ಬೇಡ ನಮ್ಗೆ.
ನಾವು ಖಂಡಿತ ಆ ಮಹಾಮಂತ್ರವನ್ನು ಜಪಿಸಿ ಭಗವಂತನ ಆ ಪಾದ ಕಮಲಗಳಿಗೆ ಶರಣಾಗಿ ಅವನು ಕರೆದಾಗ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿರ್ಬೇಕು ಅಲ್ಲವಾ? ಹೌದಾ ಅಲ್ಲವೋ? ಹೌದು ಮತ್ತೆ ಹರೇ ಕೃಷ್ಣ. ತರವೋ ಭೂರಿ ವಶ್ಮನಃ ಎಂಬ ಪದಗಳು ಇಲ್ಲಿ ಸೊಂಪಾಗಿ ಬೆಳೆದಂತಹ ತುಂಬಾ ಭಾರಿ ವೃಕ್ಷಗಳು ಅದನ್ನು ಸೂಚಿಸ್ತದೆ. ತರವೋ ಭೂರಿ ವೃಷ್ಮ ಅಂದ್ರೆ ಆ ಮರಗಳ ಉದ್ದೇಶದ ಬಗ್ಗೆ ಅದೇನು? ಒಂದೊಂದು ಮರಗಳು ತುಂಬಾ ಹಣ್ಣನ್ನು ಕೊಡ್ತವೆ, ಮತ್ತೆ ಸಿಹಿಯನ್ನು ಕೊಡ್ತದೆ, ಜೇನನ್ನು ಉತ್ಪಾದಿಸಿದರೆ ಸಿಹಿಯನ್ನು ಕೂಡ ಕೊಡ್ತದೆ. ಅಂದ್ರೆ ಆ ಅರಣ್ಯಕ್ಕೂ ಜೇನು, ಹಣ್ಣು, ಹೂ ಮೊದಲಾದವುಗಳನ್ನು ಪೂರೈಸುವ ಒಂದು ಉದ್ದೇಶ ಕೂಡ ಇದೆ. ಕಾಡಿಗೆ ಕೂಡ ಕಾಡಿನಲ್ಲಿ ಜೇನು ಬೆಳೆಯುತ್ತದೆ ಅಲ್ಲವಾ? ಹಣ್ಣುಗಳು ಆಗ್ತವೆ, ಹೂಗಳು ಆಗ್ತವೆ. ಭಗವಂತ ಹೇಳ್ತಾನೆ, ನನಗೆ ನೀವು ಕಲಿಯುಗದಲ್ಲಿ ಯಜ್ಞಗಳನ್ನು ನಡೆಯುತ್ತಿಲ್ಲ ಆದ್ರೂ ಕೂಡ ಅರಣ್ಯದಲ್ಲಿ ತುಂಬಾ ತುಂಬಾ ದೊಡ್ಡ ಮರಗಳು ಇವೆ, ಅವುಗಳು ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣುಗಳನ್ನಾಗ್ಲಿ ಜೇನನ್ನಾಗ್ಲಿ ಕೊಡ್ತಿಲ್ಲ ಅಂತ ಹೇಳ್ತೀರಾ. ಯಾಕೆ? ನೀವು ಯಜ್ಞಾಚರಣೆ ಮಾಡ್ಲಿಲ್ಲ, ಅದಕ್ಕೆ ಅವುಗಳು ಕೊಡುವುದಿಲ್ಲ, ಪ್ರತಿಫಲ ಕೊಡುವುದಿಲ್ಲ. ಯಜ್ಞ ಮಾಡಿ ಭಗವಂತ ಅದರಲ್ಲಿ ಹಣ್ಣುಗಳನ್ನು ಎಲ್ಲವನ್ನು ಕೊಡ್ತಾನೆ. ಈ ಯುಗದಲ್ಲಿ ನಾವು ಕಲಿಯುಗದ ಜನರು ಅಲ್ಪ ಬುದ್ಧಿಯವರು, ಮದ್ದಮತಿಗಳು, ಸೋಮಾರಿಗಳು, ದಾರಿಗೆ ಎಳೆಯಲ್ಪಟ್ಟವರು ಅಲ್ಲವಾ? ಏನ್ ಮಾಡಿದ್ರು ಅಯ್ಯೋ ಕೃಷ್ಣ, ಏನು ಬೇಡ ಅಂತ ಹೇಳಿ ಮಲಗಿಕೊಂಡೇ ಇರುವವರು ಕೂಡ ಇದ್ದೇವೆ ನಾವು ಇದರಲ್ಲಿ ಅಲ್ಲವಾ? ಈ ಯುಗದಲ್ಲಿ ಈ ಯಜ್ಞವನ್ನು ಆಚರಿಸುವ ಅತ್ಯುತ್ತಮ ವಿಧಾನ ಅಂತ ಹೇಳಿದ್ರೆ ಜಗತ್ತಿನಾದ್ಯಂತ ನಾವು ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯನ್ನ ಆ ಆಂದೋಲನವನ್ನು ಪ್ರಸಾರ ಮಾಡುವುದೇ ಆಗಿದೆ. ಭಗವಂತ ಕೃಷ್ಣನ ಬಗ್ಗೆ ನಾವು ಹೆಚ್ಚಿಗೆ ಜನರಿಗೆ ಮಾಹಿತಿಯನ್ನು ಕೊಡ್ಬೇಕು. ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಅವರಿಗೆ ಹೇಳಿಕೊಡ್ಬೇಕು. ಸಂಕೀರ್ತನೆ ಯಜ್ಞದ ಬಗ್ಗೆ ಹೇಳಿಕೊಡ್ಬೇಕು. ಕಲಿಯುಗದ ಯಜ್ಞ ಇದು ಅಂತ ಹೇಳಿಕೊಡ್ಬೇಕು. ಇನ್ನು ಈಗ ಇರುವಂತಹ ವ್ಯವಸ್ಥೆ ನೋಡಿದ್ರೆ ಈಗಲೇ ಏನಾಗ್ತದೆ ಎಲ್ಲ ಕಡೆಯಲ್ಲೂ ಕೂಡ ಹಾಹಾಕಾರ ಆಗ್ತಾ ಇದೆ. ಅಲ್ಲಿ ಹಾಕ್ತಾರೆ, ಇಲ್ಲಿ ಹಾಕ್ತಾರೆ ಅಂತೇಳಿ ಹೆದ್ರಿ ಸಾಯ್ತಾ ಇದ್ದಾರೆ. ಆದ್ರೆ ಈ ಮರಗಳು ನಿಜವಾಗಿ ನಮ್ಗೆ ಹಣ್ಣು ಕೊಡ್ಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ಯಜ್ಞವನ್ನು ಮಾಡ್ಬೇಕು. ಕಲಿಯುಗಕ್ಕೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಂತಹ ಸುಲಭವಾದ ಯಜ್ಞ ಇದೆ. ಮಳೆ ಬೆಳೆ ಎಲ್ಲವೂ ಕಾಲ ಕಾಲಕ್ಕೆ ಆಗುವಂತೆ ಭಗವಂತ ಆಗ ನಮ್ಗೆ ಕರುಣಿಸ್ತಾನೆ. ಒಬ್ಬ ಭಕ್ತನ ಮನೆಯಲ್ಲೂ ಭಕ್ತರಲ್ಲದ ಮನೆಯಲ್ಲೂ ಇರುವ ವ್ಯತ್ಯಾಸಗಳನ್ನು ನಾವು ಈಗ ಗಮನಿಸ್ತಾ ಇರ್ತೇವೆ ಅಲ್ಲವಾ? ಹೌದು ಮತ್ತೆ ಗಮನಿಸಿದ್ದೀರಾ? ಭಕ್ತರ ಮನೆಯಲ್ಲಿ ಏನೇ ಬರ್ಲಿ ಏನೇ ಇರ್ಲಿ ಅವರು ಸುಖ ಸಂಪತ್ತುಗಳಿಂದ ಇರ್ತಾರೆ, ಸಮೃದ್ಧಿಯಾಗಿ ಇರ್ತಾರೆ. ಭಕ್ತರಲ್ಲದ ಮನೆಯಲ್ಲಿ ಹೇಗೆ ಇರ್ತಾರೆ? ಯಾವಾಗ ನೋಡಿದ್ರು ಅಲ್ಲಿ ಜಗಳವೇ. ಹರೇ ಕೃಷ್ಣ. ಏನಾದ್ರೂ ನೀವು ಇನ್ನು ಹೇಳುದಾದ್ರೆ ಹೇಳ್ಬಹುದು. ನನ್ನ ಚಾನ್ಸ್ ಮುಗೀತು, ಇನ್ನು ನಿಮ್ಮದು ಹೇಳಿ. ಎಲ್ಲ ಹೇಳಿದ್ದೀರಲ್ಲ ಮಾತಾಜಿ ನೀವು. ಇಲ್ಲ ಮಾತಾಜಿ, ಕೆಲವೊಂದೊಂದು ಇರ್ತದೆ, ಒಬ್ಬೊಬ್ಬರದು ಒಂದೊಂದು ತರದ್ದು ಪಾಯಿಂಟಿಂಗ್ ಇರ್ತದೆ, ಅದು ಹೇಳ್ಬೋದು ನೆನಪು ಬಂದ ಹಾಗೆ. ಹರೇ ಕೃಷ್ಣ. ಗೀತಗಮ್ಯ ಮಾತಾಜಿ ಏನಾದ್ರೂ ಇದ್ರೆ ಸೇರಿಸಿ ಮಾತಾಜಿ. ಶಕುಂತಳ ಮಾತಾಜಿ ಇಲ್ಲವಾ? ಮುರಳೀಧರ್ ಪ್ರಭುಜಿ, ಶಕುಂತಳ ಮಾತಾಜಿ ಇದ್ದಾರೆ, ಸೇರಿಸಿ ಮಾತಾಜಿ. ಹರೇ ಕೃಷ್ಣ. ಶಕುಂತಳ ಮಾತಾಜಿ, ಜಯಂತಿ ಮಾತಾಜಿ, ಮುರಳೀಧರ್ ಪ್ರಭುಜಿ, ಹರೇ ಕೃಷ್ಣ. ನಾನು ಇವರು ಸಾಂದೀಪನಿ ಮನಿ ಆಶ್ರಮದಲ್ಲಿದ್ದೇನೆ. ಮೊಬೈಲ್ ವಿಡಿಯೋ ತೆಗಿಲಿಕ್ಕೆ ಬಿಡುದಿಲ್ಲ. ಸಾಂದೀಪನಿ ಮನಿ ಆಶ್ರಮ ಕೃಷ್ಣ ವಿದ್ಯೆಕಂತ. ಗೊತ್ತಾಯ್ತು. ಅದು ವಿಡಿಯೋ ಬರ್ತಾ ಇಲ್ಲ ಯಾಕೋ ನಿಮ್ಗೆ ತೋರಿಸುವ ಅಂದ್ರೆ. ಬೇಡ, ನೀವು ವಿಡಿಯೋ ಮಾಡಿ ನಿಮ್ಮ ಮೊಬೈಲ್ ಅನ್ನು ಅವರಿಗೆ ಕೊಟ್ಬಿಡಿ, ಮತ್ತೆ ಕ್ಲಾಸಿಗೆ ತೊಂದರೆ ಆಗ್ತದೆ. ಬೇಡ ಬಿಡಿ. ಇಡ್ತೇನೆ. ಆಯ್ತಾಯ್ತು. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ.
ಮಾತಾಜಿ ಇಲ್ಲಿ ಒಂದು ವಿಷಯ ನನಗೆ ಇಷ್ಟ ಆಗಿದೆ ಅಂದ್ರೆ ಮಾತಾಜಿ ಅಲ್ಲಿ ಹೇಳ್ತಾ ಇದ್ರು ಭೂಮಿ ಅದು ಒಂದೇ ಮಣ್ಣು ಆದ್ರೆ ಅದ್ರಲ್ಲಿ ಎಷ್ಟು ವಿಧವಾದ ರುಚಿಯಾದ ಬೇರೆ ಬೇರೆ ಗಿಡಗಳು ಬರ್ತಾ ಇದೆ ಅಂತ. ಇಲ್ಲಿ ಒಂದು ಶ್ಲೋಕ ಹೇಳ್ತಾರಲ್ಲ, ಅಹಂ ಬೀಜ ಪ್ರದಾಪಿತ ಅಂತ. ನಾವೆಲ್ಲರೂ ಅನ್ಕೊಳ್ತೀವಿ ಭೂಮಿಯಿಂದನೇ ಇದೆಲ್ಲ ಬರ್ತಿದೆ ಅಂತ. ಅಂದ್ರೆ ಭೂಮಿಯಲ್ಲಿ ಇರೋದು ಸೇಮ್ ಮಣ್ಣು, ಆದ್ರೆ ಈ ಬಗೆ ಬಗೆಯಾಗಿ ಹೇಗೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಭಗವಂತ ಕಾರಣ ಅಂತ. ಭಗವಂತ ಅವನು ಅಂತಹ ಒಂದು ಬೀಜವನ್ನು ಕೊಟ್ಟಿದ್ದಕ್ಕೆ ಅಂತಹ ಬೇರೆ ಬೇರೆ ರುಚಿಗಳು ಸಿಗ್ತಿದೆ. ಇಲ್ಲ ಆಗಿದ್ರೆ ಭೂಮಿಯಿಂದ ಒಂದೇ ರೀತಿಯ ಹಣ್ಣನ್ನು ಅಥವಾ ಒಂದೇ ರೀತಿಯ ಆಹಾರವನ್ನ ಉತ್ಪಾದನೆ ಮಾಡಕ್ ಆಗ್ತಿತ್ತು. ಆದ್ರೆ ಅದು ಪೋಷಣೆ ಕೊಡ್ತಿದೆ ಅಷ್ಟೇ, ಪುಷ್ಟಿ ಕೊಡ್ತಿದೆ ಅಷ್ಟೇ. ಆದ್ರೆ ಅದಕ್ಕೆ ಈ ಒಂದು ವೈವಿಧ್ಯಗಳು ಏನಿದೆ ಅದೆಲ್ಲದಕ್ಕೂ ಮೂಲ ಕಾರಣ ಭಗವಂತ ಅಂದಿದ್ದು ಇಷ್ಟ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹೌದು, ನಿಜವಾಗಿಯೂ ಹೌದು. ನೋಡಿ, ಹಾಗೆ ಒಂದೊಂದು ಪಾಯಿಂಟ್ ಬಿಟ್ಟು ಹೋದ್ರೆ ಒಬ್ಬೊಬ್ರು ಒಂದೊಂದು ಸ್ವಲ್ಪ ಹೇಳಿದ್ರೆ ರಿಕ್ಯಾಪ. ಈಗ ಒಂದು ಮರ ಭಗವಂತನ ಇಚ್ಛೆಯಿಂದ ಒಂದು ಮರ ಬೆಳೆದ್ರೆ ಆ ಮರದಲ್ಲಿ ಒಳ್ಳೆ ಹಣ್ಣು ಅಲ್ದಿರ ಜೇನು ಗೂಡು ಕಟ್ಟುತ್ತಲ್ಲ ಮಾತಾಜಿ, ಜೇನು ಗೂಡಿಂದ ನಮ್ಗೆ ಒಳ್ಳೆ ಸಿಹಿಯಾದ ಜೇನು ಸಿಗುತ್ತೆ. ಆ ಮರದಕ್ಕೆ ಅದಕ್ಕೆ ಕಾರಣನು ಭಗವಂತನೇ ಮಾತಾಜಿ, ಭಗವಂತನೇ. ಅದಕ್ಕೆ ಸಿಹಿಯಾಗಿ ಜೇನು ಸಿಗ್ಬೇಕು ಅಂದ್ರೂ ಭಗವಂತನೇ ಕಾರಣ ನಮ್ಗೆ. ಓಕೆ, ಇನ್ನು ಅರಣ್ಯಗಳನ್ನು ನಾವು ಕಡಿಬೇಕಾ? ಇಲ್ಲ ಮಾತಾಜಿ, ಕಡಿಬಾರ್ದು. ಈಗ ನಾವು ಕಡಿದು ನಾವೇ ಅನುಭವಿಸ್ತಾ ಇದ್ದೇವೆ. ಹೌದು, ಕಡಿಬಾರ್ದು ಅಂತೇಳಿ ರೋಡ್ ಅಲ್ಲಿರೋ ಒಂದ್ ಮರನು ಬಿಡಲ್ವಲ್ಲ, ಎಲ್ಲ ರೋಡ್ ಮಾಡಿರ್ತಾರೆ. ಮುರಳೀಧರ್ ಪ್ರಭುಜಿ ಇಲ್ಲವಾ? ಇದ್ದಾರೆ ಪ್ರಭುಜಿ, ಏನಾದ್ರೂ ಹೇಳಿ. ಕೆಲಸದಲ್ಲಿದ್ದಾರ? ಮತ್ತೆ ಯಾರು? ಜಯಂತಿ ಮಾತಾಜಿ, ಲಲಿತಾ ಮಾತಾಜಿ, ಪ್ರೇಮರಾಘವ್ ಮಾತಾಜಿ, ಅಯ್ಯೋ ಘಟಾನುಘಟಿಗಳೆಲ್ಲ ಇದ್ದೀರಾ? ಹೇಳಿ ಮಾತಾಜಿ. ಚೈತನ್ಯ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಏನಾದ್ರೂ ಹೇಳುದಿದೆಯಾ? ಹರಿನಾಮ ಸಂಕೀರ್ತನೆ ಬಗ್ಗೆನೇ ಜಾಸ್ತಿ ಒತ್ತು ಕೊಟ್ಟು ಹೇಳಿದ್ದಾರೆ ಮಾತಾಜಿ. ಅದೊಂದು ನಾವು ಕರೆಕ್ಟ್ ಆಗಿ ಮಾಡಿದ್ರೆ, ಅಂದ್ರೆ ಭಗವಂತ ತೃಪ್ತಿ ಆದ್ರೆ ಎಲ್ರೂ ತೃಪ್ತಿ ಆಗ್ತಾರೆ. ಹಾಗೆ ಅದನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಹರಿನಾಮ ಸಂಕೀರ್ತನೆ ಮಾಡ್ಬೇಕು. ಭಗವಂತನ ತೃಪ್ತಿ ಪಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅವಾಗ ನಾವೆಲ್ರೂ ಚೆನ್ನಾಗಿರ್ಬೋದು, ಅಥವಾ ಯಾವ್ದ್ರ ಅಭಾವ ಆಗುದಿಲ್ಲ ನಮಗೆ ಭಗವಂತ ತೃಪ್ತಿ ಆಗಿದ್ರೆ. ನಾವು ಭಗವಂತನನ್ನು ತೃಪ್ತಿಗೊಳಿಸಿದ್ರೆ ಎಲ್ಲವೂ ನಮ್ಗೆ ಸಿಗ್ತದೆ. ಎಲ್ಲವುದ್ರಲ್ಲಿ ಕೂಡ ನಾವು ಸಂತೋಷವನ್ನು ಪಡೆಯಬಹುದು. ಆ ರೀತಿ ಅಲ್ಲ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇದು ನಿಜವಾಗ್ಲೂ ಒಂದು ವಿಸ್ಮಯದ ಸಂಗತಿ. ಒಂದೇ ಭೂಮಿ, ಒಂದೇ ಮಣ್ಣಿನಲ್ಲಿ ವಿವಿಧ ರೀತಿಯ ರುಚಿಗಳನ್ನು ಕೊಡುವಂತಹ ತರಕಾರಿಗಳು ಬೆಳೆಯುತ್ತೆ ಅಂದ್ರೆ ತುಂಬಾ ಆಶ್ಚರ್ಯ ಆಗತ್ತಲ್ಲ ಮಾತಾಜಿ. ಇದನ್ನ ಒಪ್ಲೇಬೇಕಾಗತ್ತೆ. ಭಗವಂತನ ಇದರಿಂದ ಮಾತ್ರ, ಕರುಣೆಯಿಂದ ಮಾತ್ರ ಇದಾಗ್ಲಿಕ್ಕೆ ಸಾಧ್ಯ ಅಂತ. ಬೀಜ ಪ್ರಧಾನನೇ ಅವನು ಭಗವಂತ. ಹೌದು, ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗತ್ತೆ ಮಾತಾಜಿ. ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದ್ರೆ ನಮ್ಗೆ ಇದು ಈಗ ಸ್ವಲ್ಪ ಆದ್ರೂ ಅರ್ಥ ಆಗ್ತದೆ. ನಾವು ಏನು ಗೊತ್ತಿಲ್ಲದವರಿಗೆ ಏನಾದ್ರೂ ಹೇಳಿದ್ರೆ ನೀನು ಹೋಗಪ್ಪ ಅಂತ ಹೇಳ್ತಾರೆ. ಕೋಳಿ ಮೊದ್ಲಾ ಮೊಟ್ಟೆ ಮೊದ್ಲಾ ಅಂತ ಹೇಳಿದಾಗೆ ಆಯ್ತು. ಯಾವ್ದು ಮೊದ್ಲು ಇನ್ನೂ ಗೊತ್ತಿಲ್ಲ ಅಲ್ವಾ? ಕೋಳಿ ಇಲ್ಲದಿದ್ರೆ ಮೊಟ್ಟೆ ಇಲ್ಲ, ಮೊಟ್ಟೆ ಇಲ್ಲದಿದ್ರೆ ಕೋಳಿ ಇಲ್ಲ ಅಂತ ಹೇಳಿ. ಯಾರು ಕೊಟ್ಟವ? ಬೀಜ ಕೊಟ್ಟವ ಯಾರು? ಮೊಟ್ಟೆಯನ್ನು ಕೂಡ ಕೊಟ್ಟವನು ಭಗವಂತನೇ, ಕೋಳಿಯನ್ನು ಕೊಟ್ಟವನು ಭಗವಂತನೇ. ಆ ರೀತಿ ಆಗ್ತದೆ. ಹರೇ ಕೃಷ್ಣ. ಹೇಳಿ ಪ್ರಭುಜಿ. ಈಗ ಅದೇ ಮಾತಾಡಿದ್ರಲ್ಲ, ಬೇರೆ ಬೇರೆ ವಿಧವಾದ ಇದು ತರಕಾರಿ ಮತ್ತೆ ಹಣ್ಣು, ಆಮೇಲೆ ರುಚಿ ಎಲ್ಲ ಇದೆ ಅಂತೇಳಿ. ಅದಕ್ಕೆ ಈಗಾಗಲೇ ಹೇಳಿದಾರೆ, ಅಲ್ಲಿ ಆ ಬೀಜಂ ಅಂತೇಳಿ 3-4 ಕಡೆ ಬಂದಿದೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಅದ್ರಲ್ಲಿ ಏನು ಅಂತಂದ್ರೆ, ಬೀಜಂ ಅಂದ್ರೆ ಅಲ್ಲಿ ಸಂಸ್ಕೃತದಲ್ಲಿ ಬೀಜಂ ಅನ್ನೋದು, ಇಲ್ಲಿ ಈಗ ಜೆನೆಟಿಕ್ ಕೋಡ್ ಅಂತ ಹೇಳಿ ಹೆಸರು, DNA ಅಥವಾ RNA ಅಂತ ಈಗ ಈಗಿರೋ ಸೈಂಟಿಸ್ಟ್ಗಳು ಅದನ್ನ ಹೇಳ್ತಾ ಇದಾರೆ. ಆದ್ರೆ ಅದನ್ನ ಮೊದಲು ಯಾರು ಮಾಡಿದವರು ಅಂತ ಹೇಳಿ ಎಲ್ಲೂ ಇಲ್ಲ. ಭಗವದ್ಗೀತೆಯಲ್ಲಿ ಮಾತ್ರ ಇರೋದು ಅದು. ಬೀಜಂ ಇದೆ, ಆಮೇಲೆ ಅಹಂ ಬೀಜ ಪದ ಅಂತಿದೆ, ಆಮೇಲೆ ಗತಿರ್ ಬರ್ತಾ ಅದ್ರಲ್ಲೂ ಬರ್ತಾ ಇದೆ, 3-4 ಕಡೆ ಬರ್ತಾ ಇದೆ. ಅದಕ್ಕೆ ಮೊದಲಿಗೆ ಏನಾಗಿದೆ ಅಂದ್ರೆ ಅದು ಅಮೂರ್ತವಾಗಿರುತ್ತೆ. ಈಗ ನಾವೇ ಮನುಷ್ಯರೇ ತಗೊಂಡ್ರೆ, ನಾವು ಹುಟ್ಟೋದಕ್ಕೆ ಮೊದಲು ನಾವು ನಮ್ಮ ಇದು ಏಜ್ 0 ಅಂತ ಇರ್ತದೆ ಮೊದಲು. ಅಂದ್ರೆ ನಾವು 0 ಅಂತ ಆಗಿದ್ದಾಗ, ಆಗ ನಮಗೆ 2 ಕಡೆ ಅದು ಆಕ್ಚುಲಿ ಸಾಫ್ಟ್ವೇರ್ ಇದ್ದಂಗೆ. ನಮ್ಮ ಶರೀರದಲ್ಲಿ ಎಲ್ಲಿ ಸಾಫ್ಟ್ವೇರ್ ಇದೆ ಅಂದ್ರೆ ನಮ್ಮ ಜೆನೆಟಿಕ್ ಕೂಡ ಸಾಫ್ಟ್ವೇರ್. ಅದರಲ್ಲಿ ಪ್ರತಿಯೊಂದು ವಿಷಯ ನಮ್ಮ ಶರೀರದಲ್ಲಿ ಏನಿರಬೇಕು ಅಂತ ಎಲ್ಲ ಆಲ್ರೆಡಿ ಪ್ರೋಗ್ರಾಮ್ ಮಾಡಿ ಇಟ್ಬಿಟ್ಟಿದ್ದಾರೆ.
ಈ ಪ್ರೋಗ್ರಾಮಿಂಗ್ ಅದು ಈ ಮಕ್ಕಳಿಗೆ ಹೇಳುವಾಗ ಹೇಳೋದು 2 ಕಡೆಯಿಂದ ಡೌನ್ಲೋಡ್ ಆಗಿದೆ, ಒಂದ್ ಕಡೆ ಅಪ್ಲೋಡ್ ಆಗಿದೆ ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿ ಫಾದರ್ ಅಂಡ್ ಮದರ್ ಇಂದ ಡೌನ್ಲೋಡ್ ಆಗಿ ಇವ್ರಿಗೆ ಅಪ್ಲೋಡ್ ಆದ್ರೆ ಅವ್ರಿಗೆ ಯಾರು ಕೊಟ್ರು ಅಂತಂದ್ರೆ ಅವರು ಬರೀ ಅವ್ರ ತಂದೆ ತಾಯಿಯಿಂದ ಬಂದಿರೋದನ್ನ ಅವರು ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದನ್ನ ಮಾಡ್ಕೊಂಡ್ರೆ ತಾತ ಆಯ್ತು, ಮುತ್ತಾತ ಆಯ್ತು, ಹಿಂಗೆ ಪ್ರಪಿತಾಮಹ ಅಂತ ಎಲ್ಲ ಬರ್ತಾ ಇದೆ. ಆದ್ರೆ ಮೊದಲಿಗೆ ಯಾರು ಮಾಡಿದ್ದಾರೆ ಅವ್ರು ಮಾಡಿರ್ತಕ್ಕಂತ ಅಂತ ಒಂದು ಬುದ್ಧಿಶಕ್ತಿ ಯಾವುದು, ಅದಕ್ಕೆ ಮಾಸ್ಟರ್ ಮೈಂಡ್ ಅಂತ ಹೇಳಿ ಅಥವಾ ಮಾಸ್ಟರ್ ಡಿಸೈನ್ ಅಂತ ಹೇಳಿ. ಅದೇ ರೀತಿ ಇದು ಮನುಷ್ಯನಿಗಾದ್ರೆ ಬೇರೆ ಇದು ನಾವು ಎಷ್ಟೋ ತರಕಾರಿಗಳು ಅದೆಲ್ಲ ತಿಂತ ಇದ್ದಾಗ ಅದ್ರಲ್ಲಿ ಇರ್ತಕ್ಕಂತ ಮೆಟೀರಿಯಲ್ ಅಂದ್ರೆ ಇದು ಫುಡ್ ಏರ್ ವಾಟರ್ ಅನ್ನೋದು ಅಂದ್ರೆ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಒಂದೇನೆ, ಎಲ್ಲದರಲ್ಲೂ ಒಂದೇನೆ, ಆದ್ರೆ ಕೋಡ್ ಚೇಂಜ್ ಆಗ್ತದೆ. ಅದಕ್ಕೆ ಅವರು ಏನ್ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ನೀವು ಒಂದು ಪೇಂಟ್ ಅಂಗಡಿಗೆ ಹೋದ್ರೆ ಆ ಪೇಂಟ್ ಅಂಗಡಿಲಿ ಮುಂದ್ಗಡೆ ಬೇಕಾದಷ್ಟು ಟಬ್ಗಳಿರ್ತವೆ, ಅದೆಲ್ಲ ಬರೀ ವೈಟ್ ಪೇಂಟ್ ಅಷ್ಟೇ, ಅದ್ರಲ್ಲಿ ಯಾವ್ದು ಕಲರ್ ಇರಲ್ಲ. ಅದನ್ನ ನಮಗೆ ಏನಾರ ಕಲರ್ ಬೇಕು ಅಂದ್ರೆ ಅವ್ರೇನ್ ಮಾಡ್ತಾರೆ, ನೀವು ಚಾರ್ಟ್ ತೋರಿಸ್ಬಿಟ್ಟು ಇದ್ರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಅಂತಾರೆ, ಅಲ್ಲಿ ಕೆಳಗಡೆ ಒಂದು 4 ಡಿಜಿಟ್ ಕೋಡ್ ಇರ್ತದೆ. ಆ ಕೋಡ್ ನ ಕಂಪ್ಯೂಟರ್ ಫೀಡ್ ಮಾಡಿದಾಗ ಅಲ್ಲಿ 3 ಸ್ಟೈನರ್ ಬರುತ್ತೆ. ಆ 3 ಸ್ಟೈನರ್ ನ ಈ ಡಬ್ಬಕ್ಕೆ ಮಿಕ್ಸ್ ಮಾಡಿ ಡಬ್ಬನ ರೌಂಡ್ ಆಗಿ ಜೋರಾಗಿ ತಿರುಗಿಸಿದಾಗ ಆ ಕಲರ್ ಬರುತ್ತೆ. ಅಂದ್ರೆ ಯಾವುದೇ ಕಲರ್ ಬೇಕಾದ್ರೂ ಅದ್ರ ಕೋಡ್ ಮುಖ್ಯ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಪ್ರತಿಯೊಂದು ಸಕಲ ಚರಾಚರಗಳು 84 ಲಕ್ಷ ಜೀವರಾಶಿಗಳಿದ್ರು, ಅದಕ್ಕೆ ಆ ಪರ್ಟಿಕ್ಯುಲರ್ ಜೆನೆಟಿಕ್ ಕೋಡ್ ಮುಖ್ಯ. ಇದನ್ನೆಲ್ಲ ಕೃಷ್ಣ ಮಾಡ್ಕೊಟ್ಟಿರೋದ್ರಿಂದ ಅದು ಯಾರು ಮನುಷ್ಯನಿಗೆ ಏನೇನು ಪದಾರ್ಥಗಳು ಬೇಕಾಗಿದೆಯೋ ಅವೆಲ್ಲಾನು ಭಗವಂತ ಸೃಷ್ಟಿ ಮಾಡಿಟ್ಟಿದ್ದಾನೆ. ಪ್ರಾಣಿನಾಂ ದೇಹಮಾಶ್ರಿತಾಂ ಅಂತ ಹೇಳಿ, ಅಹಂ ವೈಶ್ವಾನರ ಭೂತೋ ಪ್ರಾಣಿನಾಂ ದೇಹಮಾಶ್ರಿತಾಂ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ ಈ ತರ ಇದೆ. ಅಂದ್ರೆ ದೇಹವನ್ನ ಆಶ್ರಯಿರ್ತಕ್ಕಂತ ಒಂದು ಪ್ರಾಣಿಗೆ ಏನೇನ್ ಬೇಕು ಅನ್ನೋದನ್ನ ಅವರು ಮಗು ಹುಟ್ಟೋಕ್ ಮೊದಲೇನೆ ಅವರ ತಾಯಿಯಲ್ಲಿ ಅವರಿಗೆ ಕ್ಷೀರ ಬರಂಗ್ ಮಾಡಿರ್ತಾರೆ. ಇದೆಲ್ಲ ಎಲ್ಲಾ ಪ್ರೋಗ್ರಾಮಿಂಗ್ ಒಂದೇ ಸಲ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಆ ಪ್ರೋಗ್ರಾಮ್ ಪ್ರಕಾರ ನಡೀತಾ ಇರ್ತಾರೆ. ಅಂದ್ರೆ ಒಳಗಡೆ ನಾವು ಎಲ್ಲ ಸಿಸ್ಟಮ್ಯಾಟಿಕ್ ನಡೀತಾ ಇದೆ, ನಾವು ಸಿಸ್ಟಮ್ಯಾಟಿಕ್ ಆಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಮನಸ್ಸಿಗೆ ಮನೋವಿಕಾರ ಅಂತ ಹೇಳಿ ಮೊದಲಿಂದ ಅದೇ ಬರ್ತಾ ಇದೆ. 6 ಕಲ್ಮಶಗಳು ಮನೋವಿಕಾರ. ಆ ಮನೋವಿಕಾರದಿಂದ ಏನಾಗ್ತದೆ ಅಂದ್ರೆ ನಾವು ಕಾಮಯೇಶ ಕ್ರೋಧಯೇಶ ಯೋಗುಣ ಸಂಭವ ಮಹಾಶನ ಮಹಾಪಾಪ ವಿದ್ಯೆನಿವ ವೈರಿಣ, ನಮ್ಮ ವೈರಿನ ಜೊತೆಲೇ ಇಟ್ಕೊಂಡಿದ್ದೀವಿ ಇವಾಗ್ಲು. ನಮ್ಮ ವೈರಿಗಳು ಯಾರು ಅಂತೇಳಿ ನಮ್ಮ ಜೊತೆಲೇ ಇರೋದ್ರಿಂದ ನಾವು ಏನಾದ್ರು ಕೃಷ್ಣ ಪ್ರಜ್ಞೆಗೆ ಬಂದು ಇದನ್ನೆಲ್ಲ ನೋಡಿ ಮಾಡಿದಾಗ ನಮಗೆ ನಮ್ಮ ಮನೇಲಿ ಕಸ ಇರಂಗೆ ಆ ವೈರಿ ಗೊತ್ತಾಗುತ್ತೆ. ಅದನ್ನ ನಾವು ಎಷ್ಟು ಪಾಸಿಬಿಲಿಟಿ ಇದೆ ಅಷ್ಟು ಕಡಿಮೆ ಮಾಡ್ಕೊಂಡು ನಾವು ಅದನ್ನ ಮಾಡ್ಬೇಕು. ಇದು ಒಂದು ರೀತಿಯಾಗಿ ಇದು ಒಂದು ಓವರ್ ಆಲ್ ಚಿಂತನೆ. ಹರೇ ಕೃಷ್ಣ ಪ್ರಭುಜಿ, ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಪ್ರಭುಜಿ. ಹರೇ ಮಮ.